ಇಂದ್ರಿಯಾಣಿ ಹಯಾರ್ನಾಹು. ಆ ರಥಕ್ಕೆ 5 ಕುದುರೆಗಳನ್ನು ಕಟ್ಟಿದ್ದಾರೆ. ಹಯ ಇಂದ್ರಿಯಗಳು ಅನ್ನತಕ್ಕಂಥ 5 ಕುದುರೆಗಳನ್ನು ಕಟ್ಟಿದ್ದಾರೆ. ಮನಃ ಪ್ರಗ್ರಹವೇವಚ, ಮನಸ್ಸು ಅನ್ನತಕ್ಕಂತಹ ಹಗ್ಗವನ್ನ ಆ ಕುದುರೆಗಳಿಗೆ ಕಟ್ಟಿದ್ದಾರೆ. ಬುದ್ಧಿ ಎನ್ನತಕ್ಕಂಥ ಸಾರಥಿಯಲ್ಲಿ ಇದ್ದಾನೆ. ಮನಸ್ಸು ಅನ್ನತಕ್ಕಂಥದ್ದು ಹಗ್ಗ, ಇಂದ್ರಿಯಗಳು ಅನ್ನತಕ್ಕಂಥದ್ದು 5 ಕುದುರೆಗಳು, ಬುದ್ಧಿ ಅನ್ನತಕ್ಕಂಥವನು ಸಾರಥಿ, ಶರೀರ ಅನ್ನತಕ್ಕಂಥದ್ದು ರಥ, ಆತ್ಮ ಅನ್ನತಕ್ಕಂಥದ್ದು ರಥಿಕ. ಇದನ್ನ ಅರ್ಥ ಮಾಡ್ಕೊ ನೀನು ಅಂತ ಹೇಳಿ. ಅರ್ಥ ಆಯ್ತಾ ನಿಮಗೆ? ಆತ್ಮಾನಂ ರಥಿನಂ ವಿದ್ಧಿ, ಶರೀರಂ ರಥಮೇವತು, ಬುದ್ಧಿಂತು ಸಾರಥಿಂ ವಿದ್ಧಿ, ಇಂದ್ರಿಯಾಣಿ ಹಯಾರ್ನಾಹು ಮನಃ ಪ್ರಗ್ರಹಮೇವಚ. ಇಷ್ಟು ನಾವು ಇನ್ನೂ ಇದೆ ಬೇಕಾದಷ್ಟು. ಇಷ್ಟು ಸದ್ಯಕ್ಕೆ ನಾವು ತಿಳ್ಕೋಬೇಕು ಅಂತ. ಕ್ಷೇತ್ರಜ್ಞರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಈ ಯಮಧರ್ಮರಾಯ, ಅವನ ಹೆಸರು ಧರ್ಮರಾಯ ಅಂತ. ಪಾಪ ಮಾಡಿರತಕ್ಕಂಥವರಿಗೆ ಯಮನಾಗಿ ಕಾಣಿಸ್ತಾನೆ, ಪುಣ್ಯವಂತರಿಗೆ ಅವನು ಧರ್ಮರಾಯನಾಗಿ ಕಾಣಿಸ್ತಾನೆ. ಯಮಧರ್ಮರಾಯ ಶಾಸನವನ್ನು ಮಾಡಿ ಹೇಳ್ತಾ ಇದ್ದಾನೆ, ರಥಿಕ ಅಂದ್ರೆ ಕ್ಷೇತ್ರಜ್ಞ. ಈ ದೇಹ ಅನ್ನತಕ್ಕಂಥ ಶರೀರ ಇದೆಯಲ್ಲ, ರಥ ಅಂತ ಇದೆಯಲ್ಲ, ಅದು ಕ್ಷೇತ್ರ. ಕ್ಷೇತ್ರಜ್ಞರು ಯಾರಯ್ಯ ಅಂದ್ರೆ ದೇಹ ಮತ್ತು ದೇಹದ ಒಳಗೆ ಇರತಕ್ಕಂತಹ ಆತ್ಮ. ಆ ಆತ್ಮವೇ ರಥಿಕ, ಈ ದೇಹವೇ ರಥ ಅಂತ ಯಮಧರ್ಮರಾಯ ಹೇಳಿದ್ದಾನೆ ಕಠೋಪನಿಷತ್ತಿನಲ್ಲಿ. ಅದನ್ನು ನೀನು ಅರ್ಥ ಮಾಡ್ಕೋ. ಅದನ್ನ ಅರ್ಥ ಮಾಡಿಕೊಳ್ಳುವುದು ಅಂದರೆ ಕಠೋಪನಿಷತ್ತನ್ನು ಓದಬೇಕು. ಉಪನಿಷತ್ತುಗಳಲ್ಲಿ ಪ್ರಥಮವಾದದ್ದು ಕಠೋಪನಿಷತ್ತು. ಯಾಕೆ ಪ್ರಥಮ ಅಂದ್ರೆ ಇದು ಧರ್ಮದ ಬಗ್ಗೆ ಚಿಂತನೆ ಮಾಡಿದೆ. ಯಮಧರ್ಮರಾಯನೇ ಇಲ್ಲಿ ಉಪದೇಶ ಮಾಡಿದ್ದಾನೆ, ಬಹಳ ದೊಡ್ಡ ಉಪನಿಷತ್ತು. ಋಷಿಭಿರ್ಬಹುಧಾ ಗೀತಂ, ಕಠೋಪನಿಷತ್ತಿನಲ್ಲಿ ಆ ದರ್ಶನ ಮಾಡಿದಂತಹ ಋಷಿ ಈ ವಿಷಯವನ್ನು ಪ್ರಸ್ತಾವ ಮಾಡಿದ್ದಾನೆ. ಕ್ಷೇತ್ರಜ್ಞ ಅಂದ್ರೆ ಅರ್ಥ ಏನು ಅಂತ ನೀನು ತಿಳ್ಕೋ. ಇದನ್ನು ನಾನು ಅರ್ಥ ಮಾಡಿಕೊಂಡ ಮೇಲೆ ಆ ಕ್ಷೇತ್ರಜ್ಞ ಯಾರಲ್ಲಿ? ಕ್ಷೇತ್ರಜ್ಞ ಗೊತ್ತಾಯ್ತಪ್ಪ, ಆತ್ಮ ಇದ್ದಾನೆ. ಈ ಆತ್ಮವನ್ನು ತಿಳಿದುಕೊಳ್ಳುವುದು ಹೇಗೆ? ಯಾಕೆ ತಿಳ್ಕೋಬೇಕು? ಕೃಷ್ಣ ಹೇಳಿದ, ಕ್ಷೇತ್ರಜ್ಞಯೋರ್ ಜ್ಞಾನಂ. ಅರ್ಜುನ ಕೇಳಿದ್ದಾನೆ, ಜ್ಞಾನಂ ಜ್ಞೇಂಚ ಕೇಶವ, ಜ್ಞಾನ ಅಂದ್ರೆ ಅರ್ಥ ಏನು? ಜ್ಞಾನದಿಂದ ತಿಳ್ಕೊಳ್ಳಬೇಕಾದ್ದೇನು ಅಂತ. ಜ್ಞಾನ ಜ್ಞೇಯ ನೆನಪಿಡ್ಬೇಕು ನಿಮಗೆ. 3 ಜೋಡಿ ಪ್ರಶ್ನೆ, ಅದರಲ್ಲಿ 1 ಜೋಡಿ ಪ್ರಶ್ನೆ ಜ್ಞಾನ ಮತ್ತು ಜ್ಞೇಯ ಅಂದ್ರೆ ಅರ್ಥ ಏನು? ಜ್ಞಾನ ಅಂದ್ರೆ ಅರ್ಥ ಏನು? ಕ್ಷೇತ್ರಜ್ಞಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಜ್ಞಾನ. ಕ್ಷೇತ್ರಜ್ಞಯೋರ್ ಜ್ಞಾನ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಜ್ಞಾನವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವನು ಜ್ಞಾನಿ. ರಸಾಯನ ಶಾಸ್ತ್ರವನ್ನು, ಭೌತಶಾಸ್ತ್ರವನ್ನು, ಗಣಿತಶಾಸ್ತ್ರವನ್ನು, ಸಾಹಿತ್ಯವನ್ನು ಓದುವುದು ಜ್ಞಾನವಲ್ಲ. ಅವೆಲ್ಲ ಲೌಕಿಕ ಜ್ಞಾನಗಳು, ಹಣ ಸಂಪಾದನೆಯ ಮಾರ್ಗಗಳು. ಅದನ್ನ ಶಾಸ್ತ್ರದಲ್ಲಿ ಅವಿದ್ಯೆ ಅಂತ ಕರೀತಾರೆ. ವಿದ್ಯಾಂಚ ಯಸ್ತದ್ವೇದೋ ಭಯಂ ಸಹ, ಈಶಾವಾಸ್ಯೋಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ಮಾತು. ನಾವು ಏನನ್ನು ವಿದ್ಯೆ ಅಂತ ಕರೆಯುತ್ತೇವೆ, ಈಗಾಗಲೇ ಹೇಳಿದೆ, ಗಣಿತಶಾಸ್ತ್ರ, ಆಂಗ್ಲ ಭಾಷೆ, ಸಾಹಿತ್ಯ, ಗಣಿತ, ಇದೆಲ್ಲ ಅವಿದ್ಯೆ. ವಿದ್ಯೆ ಅಂದ್ರೇನಯ್ಯ? ವಿದ್ಯೆ ಅಂದರೆ ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳುವ ವಿದ್ಯೆ. ಹಾಗಾದ್ರೆ ಕ್ಷೇತ್ರಜ್ಞ ಅಂದ್ರೆ ಯಾರು?
ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಯೆ, ನನ್ನನ್ನ ಕ್ಷೇತ್ರಜ್ಞ ಅಂತ ತಿಳ್ಕೊ ಅಂತ ಕೃಷ್ಣ ಹೇಳಿದ್ದಾರೆ. ಉಪನಿಷತ್ತಿನಲ್ಲಿ ಏನ್ ಹೇಳ್ತು? ಬ್ರಹ್ಮನ್ ಅಂತ ಕರೀತಾರೆ. ಕೃಷ್ಣ, ರಾಮ, ಹನುಮಂತ ಇದಕ್ಕೆಲ್ಲ ಆಕಾರಗಳಿವೆ. ನಮಗೆಲ್ಲ ಒಂದು ಆಕಾರ ಇದೆ. ಆದರೆ ನಮ್ಮ ದೇಹವನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂಥ ಆತ್ಮಕ್ಕೆ ಯಾವ ಆಕಾರ ಇದೆ? ಅದಕ್ಕೆ ಯಾವ ಲಿಂಗ ಇದೆ? ನೋಡ್ರಿ, ನಮ್ಮ ದೇಹಕ್ಕೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಎಲ್ಲ ಇದೆ. ಈ ಕಣ್ಣು ಕೆಲಸ ಮಾಡ್ಲಿಕ್ಕೆ, ಕಿವಿ ಕೆಲಸ ಮಾಡ್ಲಿಕ್ಕೆ ಇನ್ಯಾವುದೋ ಒಂದು ಶಕ್ತಿ ಒಳಗಡೆ ಇದೆಯಲ್ಲ, ಅದ್ಯಾವುದದು? ಆತ್ಮ ಅಂತ ಹೇಳಿದ್ದೆ. ಆ ಆತ್ಮಕ್ಕೆ ಯಾವ ಆಕಾರ ಇದೆ? ಆತ್ಮಕ್ಕೆ ಆಕಾರವಿಲ್ಲ, ನಿರಾಕಾರ. ಈ ಆತ್ಮಕ್ಕೆ ಆಕಾರವಿಲ್ಲದೆ ಇದ್ದ ಮೇಲೆ ಪರಮಾತ್ಮಕ್ಕೆ ಯಾವ ಆಕಾರ ಇದೆ? ನಮಗೆ ಸಂತೋಷ ಆಗುತ್ತೆ, ನಮಗೆ ಸುಖ ಸಿಗುತ್ತೆ, ನಾವು ಅಲಂಕಾರ ಮಾಡ್ತೀವಿ ಅಂತ ಪೂಜೆಗಳನ್ನು ಮಾಡುವುದು ಬೇರೆ. ಅಲ್ಲಿ ನೂರಾರು ಪ್ರತಿಮೆಗಳು ಬರುತ್ತೆ, ನೂರಾರು ದೇವತೆಗಳಿದ್ದಾರೆ. ಆದರೆ ದೇವತೆಗಳ ಮೂಲ ಶಕ್ತಿ ಯಾವ? ದಿವು ಅಂತ. ದೇವ ಅಂದ್ರೆ ದಿವ್ ಅಂದ್ರೆ ಕಾಂತಿ ಇರತಕ್ಕಂಥದ್ದು ಅಂತ. ಅದ್ಯಾವುದು? ಅದನ್ನು ಕುರಿತು ಭೃಗು ಮಹರ್ಷಿಗಳು ಅವರ ಅಪ್ಪನಾಗಿರತಕ್ಕಂಥ ವರುಣನನ್ನು ಕೇಳಿದರು. ಭೃಗುರು ವೈವಾರುಣಿ, ಭೃಗುವಲ್ಲಿಯಲ್ಲಿ ತೈತ್ರಿಯೋಪನಿಷತ್ತಿನಲ್ಲಿ ಭೃಗುರು ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮ ಇತಿ. ಅಪ್ಪ ವರುಣನ ಮಗ ಭೃಗು ಮಹರ್ಷಿ ಅಪ್ಪನನ್ನು ಕೇಳಿದರು. ಅಧೀಹಿ ಭಗವೋ ಬ್ರಹ್ಮ ಇತಿ. ಸ್ವಲ್ಪ ಅದೇನೋ ಬ್ರಹ್ಮನ್ ಅಂತ ಹೇಳ್ತಾರಲ್ಲ, ಬ್ರಹ್ಮನ್ ಅನ್ನೋದಕ್ಕೂ ಚತುರ್ಮುಖ ಬ್ರಹ್ಮನಿಗೂ ಸಂಬಂಧ ಇಲ್ಲ. ಚತುರ್ಮುಖ ಬ್ರಹ್ಮ ತ್ರಿಮೂರ್ತಿಗಳಲ್ಲಿ ಒಬ್ಬಾತ. ಚತುರ್ಮುಖ ಬ್ರಹ್ಮ ಸರಸ್ವತಿಯ ಗಂಡ. ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ, ಆತ ಬೇರೆ, ತ್ರಿಮೂರ್ತಿಗಳಲ್ಲಿ ಒಂದು. ನೀವು ಗುರುಬ್ರಹ್ಮ ಗುರು ವಿಷ್ಣು ಗುರುರೇವೋ ಮಹೇಶ್ವರ ಅಂತೇಳಿ ಕೊನೆಗೆ ಏನ್ ಹೇಳ್ತೀರಿ? ಗುರು ಸಾಕ್ಷಾತ್ ಪರಬ್ರಹ್ಮ. ಆ ಪರಬ್ರಹ್ಮ ಇದು, ಬ್ರಹ್ಮ ಅಲ್ಲ. ಹೀಗಾಗಿ ಆ ಭೃಗು ಮಹರ್ಷಿ ಅಪ್ಪನನ್ನು ಕೇಳ್ತಾ ಇದ್ದಾನೆ, ಆ ಪರಬ್ರಹ್ಮನ್ ಅಂತ ಹೇಳ್ತಾ ಇದೆಯಲ್ಲಪ್ಪ, ಆ ಪರಬ್ರಹ್ಮನ್ ಅಂದ್ರೆ ಯಾವ? ಆ ಪರಬ್ರಹ್ಮನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಕೇಳ್ತಾ ಇರೋದು ಭೃಗು. ಭೃಗುವಿಗೆ ಒಂದು ಆಕಾರ ಇದೆ, ಋಷಿ ಆದ. ವರುಣನಿಗೆ ಒಂದು ಆಕಾರ ಇದೆ, ದೇವತೆ ಆದ. ಇತ್ತ ಭೃಗುವನ್ನೂ ಅತ್ತ ದೇವತೆಯನ್ನೂ ನಿಗ್ರಹಿಸತಕ್ಕಂಥ ಯಾವುದೋ ಮತ್ತೊಂದು ಶಕ್ತಿ ಇದೆ. 15ನೇ ಅಧ್ಯಾಯದಲ್ಲಿ ಅದನ್ನು ಮಾತಾಡ್ತೀವಿ. ಪುರುಷೋತ್ತಮ ಪ್ರಾಪ್ತಿ ಯೋಗದಲ್ಲಿ 3ನೇದು ಅಂತ ಹೇಳ್ತಾನೆ ಕೃಷ್ಣ. ಅದು ಯಾವುದು? ಅದನ್ನ ನಾನು ನೋಡ್ಬೇಕಲ್ಲ. ಅದಕ್ಕೆ ವರುಣ ಹೇಳ್ತಾನೆ, ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮ ಇತಿ. ನೋಡಯ್ಯ, ಬ್ರಹ್ಮನ್ ಬಗ್ಗೆ ಉಪನ್ಯಾಸ ಕೊಟ್ಟರೆ ಗೊತ್ತಾಗೋದಿಲ್ಲ, ಬ್ರಹ್ಮನ್ ಬಗ್ಗೆ ಓದಿದ್ರೆ ಗೊತ್ತಾಗೋದಿಲ್ಲ. ಬ್ರಹ್ಮನ್ ಅಂದ್ರೆ ಏನು ಅಂತ ತಿಳ್ಕೊಳ್ಳಬೇಕಾಗಿದ್ದರೆ, ಕೃಷ್ಣ ಅಂದ್ರೆ ಏನು ಅಂತ ತಿಳ್ಕೊಳ್ಳಬೇಕಾಗಿದ್ದರೆ, ಶ್ರೀರಾಮರು ಅಂದ್ರೆ ಏನು ಅಂತ ತಿಳ್ಕೊಳ್ಳಬೇಕಾಗಿದ್ದರೆ, ಪಾರ್ವತಿ ಯಾರು ತ್ರಿಪುರ ಸುಂದರಿ ಅಂತ ತಿಳ್ಕೊಳ್ಳಬೇಕಾಗಿದ್ದರೆ, ಹನುಮಂತನ ದರ್ಶನ ಮಾಡಬೇಕಾಗಿದ್ದರೆ ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ, ತಪಸ್ಸನ್ನು ಮಾಡಬೇಕು. ನಾನು ವರ್ಣನೆ ಮಾಡಬಹುದು, ನಿಮ್ಗೆ ಅರ್ಥ ಆಗಲ್ಲ. ಉದಾಹರಣೆಗೆ ತಿರುಪತಿಯ ತಿಮ್ಮಪ್ಪನ ಲಡ್ಡು ಬಹಳ ಚೆನ್ನಾಗಿದೆ ರೀ, ಬಹಳ ಸಿಹಿಯಾಗಿದೆ ರೀ, ಅಮೋಘವಾಗಿದೆ ರೀ. ಗೊತ್ತಾಯ್ತು ನಿಮ್ಗೆ? ತಿಂದ್ರೆ ತಾನೇ ಗೊತ್ತಾಗೋದು. ಲಡ್ಡು ಎಷ್ಟು ಚೆನ್ನಾಗಿದೆ, ಎಷ್ಟು ಆಮೋದವಾಗಿದೆ, ಎಷ್ಟು ಅದ್ಭುತವಾಗಿದೆ ಅಂದ್ರೆ ತಿನ್ನಬೇಕು. ಬರೀ ಬಾಯಿನ ಹೇಳಿದ್ರೆ ಕಾಣಿಲ್ಲ. ಚೆನ್ನಾಗಿದೆ, ಚೆನ್ನಾಗಿದೆ, ಗುಡ್ಡಗಿದೆ, ಚೆನ್ನಾಗಿದೆ, ಸಿಹಿಯಾಗಿದೆ, ಬರೀ ಮಾತುಗಳವು.
ತಿರುಪತಿಯ ತಿಮ್ಮಪ್ಪನ ಲಡ್ಡುವನ್ನು ತಿಂದಾಗಲೇ ಅದು ಹೊಟ್ಟಬಹುದು. ಹಾಗೆಯೇ ಬ್ರಹ್ಮನ್ ಬಗ್ಗೆ ನಿಮಗೆ ತಿಳಿಯಬೇಕಾದ್ರೆ ನೀವೇನ್ ಮಾಡಬೇಕು? ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮ ಇತಿ. ಕೊನೆಗೆ ಹೇಳ್ತೀನಪ್ಪ, ತಪಸ್ಸೇ ಬ್ರಹ್ಮನ್. ನೀವು ತಪಸ್ಸನ್ನು ಮಾಡಿ ಬ್ರಹ್ಮನ ದರ್ಶನವನ್ನು ಮಾಡು. ಹೀಗಾಗಿ ಕ್ಷೇತ್ರಜ್ಞನ ದರ್ಶನ ಆಗಬೇಕಾದ್ರೆ ನೀವೇನ್ ಮಾಡಬೇಕು? ತಪಸ್ಸನ್ನು ಮಾಡಬೇಕು. ಅಲ್ಲಿ ಕ್ಷೇತ್ರ ಅನ್ನೋದೊಂದಿದೆ, ಕ್ಷೇತ್ರಜ್ಞ ಅನ್ನೋದೊಂದಿದೆ. ಅದಕ್ಕೆ ವರುಣ ಹೇಳಿದ ಹಾಗೆ ತಪಸ್ಸನ್ನು ಮಾಡುವಾಗ ಈ ಮೂರು ಅಂಶಗಳನ್ನು ಕುರಿತು ಚಿಂತನೆ ಮಾಡು. ನಾವೆಲ್ಲ ಯೋಚನೆ ಮಾಡಬೇಕು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತೇನ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ. ಈ ಮೂರು ಪ್ರಶ್ನೆಗಳನ್ನ ಕುರಿತು ನೀನು ಯೋಚನೆ ಮಾಡು. ಆ ಕ್ಷೇತ್ರ ಏನು ಅಂದ್ರೆ ಗೊತ್ತಾಗುತ್ತೆ. ಏನ ಮೂರು ಪ್ರಶ್ನೆಗಳು? ಕಷ್ಟ ಅಲ್ಲೇನ್ರಿ? ಸರಳವಾಗಿ ಅರ್ಥ ಆಗ್ತಾ ಇಲ್ಲ. ಇದು ಬಹಳ ಕಷ್ಟ ಇದೆ. 13ನೇ ಅಧ್ಯಾಯ ಬಹಳ ಕಷ್ಟ. ನೀವು ಅಪ್ರಮತ್ತರಾಗಿದ್ದು ಮನೆಗೆ ಹೋದ್ಮೇಲೆ ಇದನ್ನೆಲ್ಲ ಮತ್ತೆ ಪುನರಾವರ್ತನೆ ಮಾಡಿ ಮತ್ತೆ ಸ್ವಾಧ್ಯಾಯ ಮಾಡಿದ್ರೆ ಸ್ವಲ್ಪ ಅರ್ಥ ಆಗುತ್ತೆ. ಬಹಳ ಬಹಳ ಜನ ನನ್ನ ಹತ್ರ 13ನೇ ಅಧ್ಯಾಯ ಕಡೆ ಗೊತ್ತಾಗಲ್ಲ ಸ್ವಾಮಿ ಬಿಡ್ತಾರೆ. ಅಷ್ಟು ಸುಲಭ ಅಲ್ಲ 13ನೇ ಅಧ್ಯಾಯ. ಬಹಳ ತೀಕ್ಷ್ಣವಾಗಿ ಆಳವಾಗಿ ಅಧ್ಯಯನ ಮಾಡ, ತಪಸ್ಸು ಮಾಡಬೇಕು. ಆ ಮೂರು ಪ್ರಶ್ನೆಗಳು ಏನು ಅಂದ್ರೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ನಾವೆಲ್ಲ ಹುಟ್ಟು ಬಿಟ್ಟಿದ್ದೇವೆ. ಹುಟ್ಟೋದಕ್ಕಿಂತ ಮುಂಚೆ ಎಲ್ಲಿದ್ದೆವು? ಹುಟ್ಬಿಡ್ತೀವ್ರಿ. ಎಲ್ಲಿದ್ದೀವಿ ಹುಟ್ಟೋದಕ್ಕೆ ಮುಂಚೆ? ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ. ಜಾಯಂತೆ ಹುಟ್ಟಿದ್ದೇವೆ, ಆಗಿ ಹೋಯಿತು. ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ದೆವು? ಏನ ಜಾತಾನಿ ಜೀವಂತಿ. ಯಾಕೆ ಹುಟ್ಟಿದೀವ್ರಿ? ಏನ್ ಕಡ್ದು ಕಟ್ಟೆ ಹಾಕಿದೀವಿ? ಏನ್ ಮನೆ ಕಟ್ಟಿದೀವಿ? ಏನೊಂದು ಪುಸ್ತಕ ಬರೆದಿದ್ದೀವಿ, ಒಂದು 20 ಹಾಡು ಹೇಳಿದೀವಿ, ಒಂದು 68 ಉಪನ್ಯಾಸ ಆಯ್ತು. ಆಮೇಲೆ ಸತ್ತೋಗ್ತೀವಿ. ಅದೇನು ಮಾಡದೇ ಇದ್ರೂ ಸಾಯ್ತೀವಿ. ನೀವು ದೊಡ್ಡ ಭವಂತಿನ ಕಟ್ಟಿದ್ರು ಸಾಯ್ತೀರಿ, ಕಟ್ಟದೇ ಇದ್ರೂ ಸಾಯ್ತೀರಿ. ಏನ ಜಾತಾನಿ ಜೀವಂತಿ. ಯಾಕೆ ಹುಟ್ಟಿದ್ದೇವೆ? ಹುಟ್ಟುವುದಕ್ಕಿಂತ ಮುಂಚೆ ಎಲ್ಲಿದ್ದೆವು? ಹುಟ್ಟಿದ್ದು ಯಾಕೆ? ಯತ್ ಪ್ರಯಂತ್ಯಭಿಸಂವಿಶಂತಿ. ಒಂದಷ್ಟು ಕಾಲ ಅಂದ್ರೆ ಹೋಗ್ಬಿಡ್ತೀವಿ. ಎಲ್ಲಿ ಹೋಗ್ತೀವಿ? ಈ ಮೂರನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕ್ಷೇತ್ರ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ. ನೋಡಿ, ಋಷಿಭಿರ್ ಬಹುಧಾ ಗೀತಂ ಅನ್ನೋದಕ್ಕೆ ಇಷ್ಟೆಲ್ಲ ಅರ್ಥ ಇದೆ ಆ ಒಂದು ಸಾಲಿನಲ್ಲಿ. ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದ್ದರೆ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಬೇಕು, ಒಂದು ಭಾಗ. ಕ್ಷೇತ್ರವನ್ನು ಅರ್ಥ ಮಾಡಿಕೊಳ್ಳಬೇಕಿದ್ದರೆ ಈ ಮೂರು ಪ್ರಶ್ನೆಗಳನ್ನು ಕುರಿತು ಚಿಂತನೆ ಮಾಡಬೇಕು. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ. ಯಾಕೆ ಹುಟ್ಟುವುದಕ್ಕಿಂತ ಮುನ್ನ ಏನಾಗಿದ್ದೆವು? ಯಾಕೆ ಹುಟ್ಟಿದ್ದೇವೆ? ಸತ್ತ ಮೇಲೆ ಎಲ್ಲಿ ಹೋಗ್ತೀವಿ? ಇದನ್ನ ತೈತ್ತರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿಯಲ್ಲಿ ಈ ಚರ್ಚೆ ನಡೆಯುತ್ತೆ. ನಿಮಗೆ ಸೂಚನೆ ಕೊಟ್ಟಿದ್ದೇನೆ. ಕೃಷ್ಣ ಹೇಳಿದ ಒಂದು ಸಾಲಿನ ಅರ್ಥವನ್ನು ಹೇಳಿದ್ದೇನೆ. ಆಸಕ್ತಿ ಇರತಕ್ಕಂಥವರು ಆ ಕಠೋಪನಿಷತ್ತನ್ನು ಮೊಟ್ಟ ಮೊದಲು ಯಮಧರ್ಮರಾಯ ಹೇಳಿದ್ದನ್ನು ಅಧ್ಯಯನ ಮಾಡಬೇಕು. ಇದೀಗ ಶಿಕ್ಷಾವಲ್ಲಿಯಲ್ಲಿ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಿದ್ದನ್ನು ಅರ್ಥ ಮಾಡಬೇಕು. ಇನ್ನು ಮೂರನೇ ಒಂದು ಅಂಶವನ್ನು ನೋಡಿಬಿಟ್ಟು, ಋಷಿಗಳು ಈಶಾವಾಸ್ಯದಲ್ಲಿ ಕುಳಿತು ತಪಸ್ಸು ಮಾಡಿ ಸೂರ್ಯನನ್ನು ನೋಡಬೇಕು ಅಂತ ಇದ್ದಾರೆ. ಬಹಳ ಸುಂದರವಾದ ವಿವರಣೆ. ನಾವೆಲ್ಲ ಸೂರ್ಯನನ್ನು ನೋಡಿದ್ದೇವೆ. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ ಅಪಾವೃಣ ಸತ್ಯಧರ್ಮಾಯ ದೃಷ್ಟಯೇ. 18 ಮಂತ್ರಗಳಿರತಕ್ಕಂಥ ಈಶಾವಾಸ್ಯೋಪನಿಷತ್ತು, ಪುಟಾಣಿ ಉಪನಿಷತ್ತು, ಬಹಳ
ಶ್ರೇಷ್ಠವಾದ ನಿಗೂಢವಾದ ಉಪನಿಷತ್ತು. ಸೂರ್ಯನ ಮುಂದೆ ಕುಳಿತು ಸೂರ್ಯೋಪಾಸನೆಯನ್ನು ಮಾಡದೇ ಇರತಕ್ಕ ಋಷಿ ಕೇಳ್ತಾ ಇದ್ದಾನೆ, ಹಿರಣ್ಮಯೇನ ಪಾತ್ರೇಣ, ನೀವು ಚಿನ್ನದ ಬಣ್ಣದ ಸೂರ್ಯನನ್ನು ನೋಡಬೇಕಾದ್ರೆ ಕನ್ಯಾಕುಮಾರಿಗೆ ಹೋಗ್ಬೇಕು. ಕನ್ಯಾಕುಮಾರಿಯಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಸಮುದ್ರದ ಮುಂದೆ ಕೂತ್ಕೋಬೇಕು. ಆಗ ಸೂರ್ಯ ಹುಟ್ಟುತ್ತಾನೆ. ಆ ಸೂರ್ಯ ಹುಟ್ಟಿದಾಗ ಚಿನ್ನದ ಬಣ್ಣದ ಸೂರ್ಯ ಕಾಣಿಸ್ತಾನೆ. ಹಿರಣ್ಯ, ಹಿರಣ್ಯ ಅಂದ್ರೆ ಚಿನ್ನ. ಹಿರಣ್ಮಯೇನ ಪಾತ್ರೇಣ, ನಾನು ನೋಡ್ತಾ ಇರತಕ್ಕಂಥ ಸೂರ್ಯ ಬಿಳಿಯ ಬಣ್ಣದ ನಾನು ನೋಡ್ತಾ ಇರತಕ್ಕಂಥ ಸೂರ್ಯ ಕಣ್ಣನ್ನು ಕೋರೈಸುವ ಸೂರ್ಯ ಇಲ್ಲ. ಸೂರ್ಯನನ್ನು ನೋಡಬೇಕಿದ್ದರೆ ನೀವು ಸುಮಾರು 5-5:30 ಸಂದರ್ಭದಲ್ಲಿ ಕನ್ಯಾಕುಮಾರಿಯಲ್ಲಿ ಸಮುದ್ರಗಳ ಸಮ್ಮಿಶ್ರ ಕ್ಷೇತ್ರದಲ್ಲಿ ಹೋಗಿ ದರ್ಶನ ಮಾಡಬೇಕು ಸೂರ್ಯನ. ಆ ಹ್ಯಾಕ್ ಕಾಣಿಸ್ತಾನೆ ಅವನು ಅಂದ್ರೆ ಹಿರಣ್ಮಯೇನ ಪಾತ್ರೇಣ, ಥಳ 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 ಹೊಳಿತಾ ಇರತಕ್ಕಂಥ ಚಿನ್ನದ ಬಣ್ಣದ ಸೂರ್ಯ ನಿಮಗೆ ಕಾಣಿಸ್ತದೆ. ಅದು ಸೂರ್ಯನೇ. ನಾವು ನೋಡ್ತೀವಲ್ರಿ ಸೂರ್ಯ, ಅದು ಸೂರ್ಯನ? ಅಥವಾ ಕನ್ಯಾಕುಮಾರಿಯಲ್ಲಿ ಆಗತಾನೆ ಹುಟ್ಟುತ್ತಾ ಇರತಕ್ಕಂಥ ಸೂರ್ಯನೇ ಅಲ್ಲ. ಅದು ಋಷಿಗೆ ಗೊತ್ತಾಯ್ತು. ಅಯ್ಯ ಸೂರ್ಯ, ನೀನು ನಿನ್ನ ನಿಜ ಸ್ವರೂಪವನ್ನು ತೋರಿಸದೆ ಮೇಲಿಂದೇನೋ ತೋರಿಸ್ತಾ ಇದೆಯಾ, ನೀನು ನನಗೆ ಹೊಳಿತಾ ಇರೋದನ್ನು ತೋರಿಸ್ತಾ ಇದೀಯ, ಹಿರಣ್ಮಯೇನ ಪಾತ್ರೇಣ. ಆದರೆ ನನಗೆ ಸತ್ಯಸ್ಯಾಪಿ ಹಿತಂ ಮುಖಂ, ನಾನು ನಿಜವಾದ ಸೂರ್ಯನನ್ನು ನೋಡಬೇಕು ಅಂತ ಇದ್ದೇನೆ. ತತ್ವಂ ಪೂಷನ್ ಪೂಷನ್ ಅನ್ನೋದು ಮತ್ತೊಂದು ಹೆಸರು ಸೂರ್ಯನಿಗೆ, ಪೋಷಣೆ ಮಾಡತಕ್ಕಾದ ಅಂತ. ಆತ ಪೋಷಣೆ ಮಾಡುವುದರಿಂದಲೇ ನಾವೆಲ್ಲ ಬದುಕಿದ್ದೇವೆ. ಆತ ತನ್ನಲ್ಲಿನ ಜೈವಿಕ ಶಾಖವನ್ನು ನಿಮಗೆ ಕೊಟ್ಟಿದ್ದರಿಂದ ನೀವೆಲ್ಲ ಬೆಚ್ಚಗಿದ್ದೀರಿ. ನಿಮ್ಮಲ್ಲಿರತಕ್ಕಂಥ ಸೂರ್ಯನ ಶಾಖ ಹೋಯಿತು ಅಂದ್ರೆ ಸತ್ತು ಹೋಗ್ತೀವಿ, ತಣ್ಣಗಾಗ್ಬಿಡ್ತದೆ. ಆ ಸೂರ್ಯ ತನ್ನ ಕಿರಣಗಳಿಂದ ಸಸ್ಯಗಳಲ್ಲಿ ಫಲಗಳನ್ನು ಬಿಡ್ತಾನೆ. ಭತ್ತ, ರಾಗಿ, ಜೋಳ ಎಲ್ಲ ಬೆಳೆದು ಸೂರ್ಯನ ಕೃಪೆಯಿಂದ ಊಟ ಮಾಡ್ತೀವಿ ನಾವು. ಆ ಸೂರ್ಯ ಸಮುದ್ರದಲ್ಲಿನ ಜಲವನ್ನು ಹೀರಿ ಮೋಡಗಳನ್ನಾಗಿ ಮಾಡಿ ಮಂಗಳೂರು ಮೇಲೆ ತಳ್ಳುತ್ತಾನೆ. ಅದು ಮಳೆಯಾಗಿ ಬರುತ್ತೆ. ಆ ಮಳೆಯ ನೀರು ನದಿಯಾಗೋ ಬಾವಿಯಲ್ಲೋ ಸಿಗುತ್ತೆ, ಕುಡಿತು. ನಾವು ಬದುಕಿರಲಿಕ್ಕೆ 100ಕ್ಕೆ 99 ಅಲ್ಲ, 100ಕ್ಕೆ 100 ಭಾಗದಷ್ಟು ಕಾರಣ ಸೂರ್ಯ. ಅದಕ್ಕೆ ಅದರಿಂದ ಪೂಷಣ್ ಅಂತ ಕರೀತಾರೆ, ಪೋಷಣೆ ಮಾಡ್ತಾ ಇದ್ದಾನೆ ಅಂತ. ತತ್ವಂ ಪೂಷನ್ನಪಾವೃಣ ಸತ್ಯಧರ್ಮಾಯ ದೃಷ್ಟಯೇ. ನಾನು ಸತ್ಯ ದರ್ಶನ ಮಾಡಬೇಕು ಅಂತ ಇದ್ದೀನಪ್ಪ. ನನಗೆ ಹೊಳಿತಾ ಇರತಕ್ಕಂಥ ಸೂರ್ಯ ಬೇಡ, ಸೂರ್ಯನ ಒಳಗೆ ಯಾರಿದ್ದಾರೆ ಅಂತ ಬೇಕು ನನಗೆ. ನಾವು ನೋಡ್ತಾ ಇರತಕ್ಕಂಥದ್ದು ಸೂರ್ಯನ ಕಿರಣಗಳನ್ನು, ಸೂರ್ಯನನ್ನು ಅಲ್ಲ. ಕಿರಣಗಳು ಇಲ್ಲದ ಸೂರ್ಯನನ್ನು ಕನ್ಯಾಕುಮಾರಿಯಲ್ಲಿ ಕಂಡರೂ ಅದು ಚಿನ್ನದ ತಟ್ಟೆ, ಸೂರ್ಯ ಅಲ್ಲ. ಅಪಾವೃಣ, ಹೇ ಸೂರ್ಯ, ನೀನು ನಮ್ಮ ಕಣ್ಣಿಗೆ ಕಾಣಿಸು. ಹಾಗೆ ಕಾಣಿಸ್ಬೇಕಾದ್ರೆ ಅಪಾವೃಣ, ನಿನ್ನ ಮುಂದೆ ಏನೋ ಅಡ್ಡ ಇಟ್ಕೊಂಡಿದೆಯಲ್ಲ ಅದು ತೆಗಿ, ಆ ಚಿನ್ನ ತಟ್ಟೆ ತೆಗಿ, ಆ ಕಿರಣಗಳನ್ನು ತೆಗಿ, ನಿಜವಾದ್ದನ್ನು ತೋರಿಸು. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ, ನಿಮಗೆಲ್ಲ ಗೊತ್ತಿರೋ ಉದಾಹರಣೆ. ನೀವೆಲ್ಲ ಸಂಧ್ಯಾ ವಂದನೆ ಮಾಡ್ತೀರಲ್ಲೇನ್ರಿ? ಮಾಡೋರು ಮಾಡ್ತೀರಿ. ಸಂಧ್ಯಾ ವಂದನೆ ಮಾಡಿದಾಗ ಯಾವ ಮಂತ್ರವನ್ನು ಹೇಳ್ತೀರಿ? ಗಾಯತ್ರಿ ಮಂತ್ರವನ್ನು ಹೇಳುತ್ತೀರಿ.
ಆ ಮಂತ್ರ ಗಾಯತ್ರಿ ಮಂತ್ರ ಅಂದ್ರೆ ಯಾರು ಹೇಳಿದ್ರು ನಿಮ್ಗೆ? ಮಂತ್ರ ಒಂದು ಇಂಥ ದೇವತೆಯ ಮಂತ್ರ ಅಂತ ಹೇಳ್ಬೇಕಾದ್ರೆ ಮಂತ್ರದಲ್ಲಿರ್ಬೇಕದು. ಈಗ ಉದಾಹರಣೆಗೆ ಅಗಜಾನನ ಪದ್ಮಾರ್ಕಂ ಗಜಾನನಂ ಮಹರ್ನಿಶಂ, ವಿಷ್ಣುದೋ ಬ್ರಹ್ಮಂದೋದು? ಯಾರದ್ರಿ? ಗಣಪತಿದು. ಅಲ್ಲೇ ಇದೆ. ಅಗಜಾನನ ಅಂತಿದ್ದಾಗೇನೆ ಗಜಾನನ ಅಂತಿದ್ದಾಗೆ ಗಣಪತಿ, ಇದು ಗೊತ್ತಾಗೋಯ್ತು ನಮ್ಗೆ ಅಲ್ವೇ? ಹೌದು ಅಲ್ರಿ? ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ. ಈಶ್ವರಂದೋ ಇಂದ್ರಂದೋ? ಆ ಜೋರ ಹೇಳ್ರಿ. ವಿಷ್ಣುದು. ಶುಕ್ಲಾಂಬರಧರಂ ವಿಷ್ಣು ಅಲ್ಲಿ ಇದೆಯಪ್ಪ. ಹಾಗೆ ನೀವು ಯಾವುದನ್ನು ಗಾಯತ್ರಿ ಮಂತ್ರ ಅಂತ ಹೇಳ್ತಾ ಇದ್ದೀರಲ್ಲ, ಹಿರಣ್ಮಯೇನ ಪಾತ್ರೇಣ, ಇಲ್ಲಿ ಗಾಯತ್ರಿ ಅನ್ನೋ ಪದ ಹುಡುಕಿದ್ರಿಗೆ ತತ್ ಸವಿತುರ್ವರೇಣ್ಯಂ ಭರ್ಗ ದೇವಸ್ಯ ಧೀಮಹಿ ಧಿಯಃ ಯಃ ನ ಪ್ರಚೋದಯಾತ್. ಗಾಯತ್ರಿ ಪದವೇ ಇಲ್ಲ ಅಲ್ಲಿ. ಸವಿತೃ ಅಂತ ಇದೆ, ತತ್ ಸವಿತು ಅಂತ. ನಾವೆಲ್ಲ ಗಾಯತ್ರಿ ಗಾಯತ್ರಿ ಅಂತ ಮುಕ್ತ ವಿದ್ರುಮ ಹೇಮ ನೀಲ ಧವಳ ಛಾಯೆ ಮುಖೈ ತ್ಯಕ್ಷಣೆ ದೊಡ್ಡದಾಗಿ ಧ್ಯಾನ ಶ್ಲೋಕ ಹೇಳ್ತೀವಿ. ಆದ್ರೆ ಶ್ಲೋಕಗಳು ಇರೋದು ಯಾವುದು? ಇರೋದು ಯಾವ ದೇವತೆ? ಸವಿತು. ತತ್ ಸವಿತು ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ. ಕಂಡಿದ್ಯಾರೋ? ವಿಶ್ವಾಮಿತ್ರ ಮಹರ್ಷಿಗಳು ಋಗ್ವೇದದಲ್ಲಿ 3ನೇ ಮಂಡಲದಲ್ಲಿ 5ನೇ ಅನುವಾಕದಲ್ಲಿ ನೋಡಿದ್ರು. 10 ಸೂರ್ಯ ಮಂತ್ರಗಳಿದೆ, ಅದರಲ್ಲಿ ಇದೊಂದು. ವೇದದ ಪ್ರತಿಯೊಂದು ಮಂತ್ರಕ್ಕೂ ಒಂದು ನಿಯಮ ಇದೆ. ಋಷಿ, ದೇವತಾ, ಛಂದಸ್ಸು. ಪ್ರತಿಯೊಂದು ಮಂತ್ರಕ್ಕೂ ಬರೀತಾರೆ ಋಷಿ ಯಾವ ಋಷಿ ನೋಡಿದ್ರು, ಯಾವ ಛಂದಸ್ಸಿನಲ್ಲಿದೆ, ಯಾವ ದೇವತೆ. ಈ 3 ಪ್ರತಿಯೊಂದು ಮಂತ್ರಕ್ಕೂ ಇರುತ್ತೆ. ಹಾಗೆ ವಿಶ್ವಾಮಿತ್ರರು ನೋಡಿದಂತಹ ಮಂತ್ರಕ್ಕೆ ಏನ್ ಬರೆದಿದ್ದಾರೆ ಋಗ್ವೇದದಲ್ಲಿ? ನೀವು ಹೋಗಿ ಹುಡುಕಿ, ಏನ್ ಬರೆದಿದ್ದಾರೆ? ಋಷಿ, ವಿಶ್ವಾಮಿತ್ರ ಋಷಿ. ದೇವತಾ, ಸವಿತಾ ದೇವತಾ. ಗಾಯತ್ರಿ ಛಂದ. ಗಾಯತ್ರಿ ಅನ್ನೋದು ಛಂದಸ್ಸು, ದೇವತೆ ಅಲ್ಲ. ಅರ್ಥ ಆಗ್ತಾ ಇದೆಯೇನ್ರಿ? ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಗ್ನಿರ್ದೇವತಾ ಅಂತ ಶುರು ಮಾಡ್ತೇವೆ. ಗಾಯತ್ರಿ ಛಂದ. ಆದ್ರೆ ನಾವು ಯಾವ ದೇವತೆ ಮಂತ್ರ ಅಂತಿದ್ದೀವಿ? ಗಾಯತ್ರಿ ಮಂತ್ರ ಅಂತ ಕರೀತಾ ಇದ್ದೀವಿ. ಅದೇ ಚಿನ್ನದ ಬಣ್ಣದ ಸೂರ್ಯ ನಮಗೆಲ್ಲ ಮೋಸ ಆಗ್ಬಿಟ್ಟಿದೆ. ಹಾಗೆ ಅರ್ಥ ಆಗ್ತಾ ಇದೆಯಲ್ರಿ ನಿಮಗೆ? ಒಂದು ಹಂತದಲ್ಲಿ ಗಾಯತ್ರಿಯನ್ನ ಗಾಯತ್ರಿ ಮಾತೆ ಅಂತ ಕರೆದ್ರು, ವೇದ ಮಾತಾ ಗಾಯತ್ರಿ ಅಂತ. ಯಾಕೆ ಹಾಗೆ ಕರೆದ್ರು ಅಂದ್ರೆ 2500 ಗಾಯತ್ರಿ ಮಂತ್ರಗಳು ಋಗ್ವೇದ 1ರಲ್ಲೇ ಇದೆ. ಅದಕ್ಕೋಸ್ಕರ ಗಾಯತ್ರಿ ಮಂತ್ರವನ್ನ ವೇದ ಮಾತೆ ಅಂತ ಕರೆದ್ರು. ವಾಸ್ತವ ಗಾಯತ್ರಿ ಮಂತ್ರ ಅಲ್ಲ, ಅದ್ರಲ್ಲಿ ಬಂದು 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 ಗಾಯತ್ರಿ ಮಂತ್ರ ಆಗ್ಬಿಟ್ಟು ಅದು ಹಿರಣ್ಮಯೇನ ಪಾತ್ರೇಣ. ನೀವು ಆ ಮಂತ್ರದ ಒಳಕ್ಕೆ ಪ್ರವೇಶ ಮಾಡಿದರೆ ನಿಮಗೆ ಕಾಣಿಸ್ತಕ್ಕಂಥದ್ದು ಗಾಯತ್ರಿ ಅಲ್ಲ, ಸವಿತೃ. ಸವಿತೃ ಅಂದ್ರೆ ಸೂರ್ಯ, ಅದು ಸೂರ್ಯ ಮಂತ್ರ. ಅದಕ್ಕೆ ನೀವು ಅರ್ಘ್ಯವನ್ನು ಕೊಡೋ ಸೂರ್ಯನಿಗೆ, ಅದಕ್ಕೆ ಆ ಮಂತ್ರ ಸೂರ್ಯನಿಗೆ ಹೇಳೋದು. ಆದ್ರೆ ಗಾಯತ್ರಿ ಮಂತ್ರ ಅಂತ ಹೇಳ್ಬಿಟ್ಟಿದ್ದೀನಿ. ತಪ್ಪಲ್ರಿ. ಎಲ್ಲೋ ಮೇಲರ್ಥದಲ್ಲಿ ನಡೆಯುತ್ತೆ, ಅದು ನಿಜವಾದ ಅರ್ಥದಲ್ಲ. ಸತ್ಯಸ್ಯಾಪಿ ಹಿತಂ ಮುಖಂ. ಸತ್ಯ ದರ್ಶನ ಮಾಡಬೇಕಾಗಿದ್ದರೆ ಮೇಲ್ನೋಟದ ಆಕರ್ಷಣೆಗಳನ್ನು ಪಕ್ಕಕ್ಕೆ ಸರಿಸಿ ಆಂತರ್ಯಕ್ಕೆ ಇಳಿದು ನೋಡಬೇಕು. ಕ್ಷೇತ್ರಜ್ಞ ಅಂದ್ರೆ ಗೊತ್ತಾಗಲ್ಲ. ಋಷಿ ಕೇಳ್ತಾ ಇದ್ದಾನೆ, ಹಾಗಾದ್ರೆ ಈಗ ಗಾಯತ್ರಿ ಮಂತ್ರ ಅಲ್ಲದೆ ಇದ್ಮೇಲೆ ಅದರೊಳಗಿರೋದು ಯಾವ? ಸೂರ್ಯನೇ. ಅದ್ರ ಬಗ್ಗೆ ಏನೋ ಚರ್ಚೆಗಳಾಗ್ಬಿಟ್ಟಿದೆ ಆಗ್ಲೇ. ಸೂರ್ಯನೂ ಅಲ್ಲ. ತತ್ ಸವಿತುರು ವರೇಣಿಯಂ. ಮುಂದಿನ ಪದ ಏನು? ಭರ್ಗ ದೇವಸ್ಯ ಧೀಮಹಿ. ಸೂರ್ಯನ ಒಳಗೆ ಇರತಕ್ಕಂಥದ್ದು ಭರ್ಗ.
ಭರ್ಗ ಅಂದ್ರೆ ಜ್ಯೋತಿ. ಅದಕ್ಕೆ ಜ್ಯೋತಿ ನೀವು ಯಾಕೆ ನಮಸ್ಕಾರ ಮಾಡುತ್ತೀರಿ ಅಂದ್ರೆ ಸೂರ್ಯನ ಪ್ರತಿನಿಧಿಯಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಅಂತ. ಆ ಸೂರ್ಯನನ್ನ ನಮಗೆ ಪ್ರಾಣದಾತನಾಗಿರತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡ್ತೀವಿ, ಈ ಸಭೆ ಚೆನ್ನಾಗಿ ನಡೆಸಪ್ಪ ಅಂತ. ನಾನು ಸತ್ಯದರ್ಶಕನಾಗಿದ್ದಾಗ ನಿನ್ನ ಕಿರಣಗಳು, ನಿನ್ನ ವ್ಯೂಹಗಳು, ನಿನ್ನ ಕಣ್ಣು ಕೋರೈಸ್ತಕ್ಕಂಥ ಪ್ರಕಾಶ ಇದೆಲ್ಲ ಬೇಡ.